विद्याबलं दैवबलं तदेव लक्ष्मीपदेन्द्रियगं स्मरामि नमो देवी आद्यं तदति देवी आदिशक्तिमहेश्वरी योगज्ञेश्वरी नमः समर्पयामि ಕ್ಷೀರ ಅದೇ ರೀತಿಯಾದ ನೀರು ಅಂತ ದೇವತಾ ಸಾನ್ನಿಧ್ಯ ನೀರು ಅವಿರಕ್ಷೆ ಅಂತ ಈ ರೀತಿಯಾದ ದವಸ ಧಾನ್ಯಗಳು ಓಂ ತದೇವ ಲಕ್ಷಣಂ ಸುತನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇಹಂಗ್ರೀಕಂ ಸ್ಮರಾಮಿ ಯಜಮಾನಸ್ಯ ಓಂ ಓಂ ಮುಹೂರ್ತ ಸಾವಧಾನ ಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಓಂ ಅರಿಷ್ಟಾರಿ ನಷ್ಟಂ ತದು ಮಹಾಲಕ್ಷ್ಮೀ ದೇವನಾರಾಯಣ ಗೋವಿಂದಾನಿ ಗೋವಿಂದ
ಅರ್ಜುನನ
ನಮ್ಮ ಜಾಗರಣ ಇಲ್ಲದನ ದೋಷೋಡಿಕೊಂಡ ಯುಕ್ತಾನಿ ದೇವತಾಭ್ಯೋ ನಮಃ ರಸೋ ಬಿಟ್ಟ ಪ್ರಾರ್ಥನಾ ಸಮರ್ಪಯಾಮಿ ತ್ರಿಣೋತಮಿ ಧರ್ಮಾಧಾರಂ ಗೋವಿಂದಾನಿ ಗೋವಿಂದ ಪದೇವು ಪಾಪಂ ಪಾಪಕರ್ಮ ಪಾಪಾತ್ಮ ಪಾಪಕರ್ಮ ವಿಶೇಷವಾದ ಸ್ವಾಗತ ಕಡೆ ಬರ್ತದೆ. ಇನಿ ಕಲಾ ಫೌಂಡೇಶನ್ ಯಕ್ಷಾಶ್ರಯ ಯೋಜನೆಯ ಸಹಕಾರದ ಒಟ್ಟಿಗೆ ಈ ಕೊಡುಗೆ ಕೊನ್ನಾರು ದಿವಂಗತ ಅಹಲ್ಯ ಕಾಂತಪ್ಪ ಶೆಟ್ಟಿ ಸ್ಮರಣಾರ್ಥ ಕೇರಳ ಹೊಸ ಮನೆ ಮಕ್ಕಳಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕ ಮಾತ್ರ ಅಲ್ಲದೆ ಈ ಪ್ರಭಾಕರ್ ಶೆಟ್ಟಿ ಒಕ್ಕ ಫ್ಯಾಮಿಲಿ ಅಂಜನೆ ಶೃತಿ ಆರ್ಸ್ ಕಾವಲ್ಕಟ್ಟೆ ಮಕ್ಕಳ ಮಾತಿನ ಪರವಾದ ತಿಂಚಿ ಉಳಿದ ಹೃದಯಪೂರ್ವಕವಾದ ಚಿತ್ರ ಕೃತಜ್ಞತೆ ಸಂದಾಯ ಮತ್ತೊಂದಿಲ್ಲ. ಬಹುಶಃ ಸತೀಶನ ಕೂಡ ಯೋಗ ಅಂದ್ಕೊಂಡು ಅದು ಬರ್ಪುಜಿದ್ದೆ ಪಡೆದಿದ್ದೇನೆ ಬೆಟ್ಟರೆ ಗೆಟ್ಟೆಗೆ ಉಡುಪಿಗೆ ನಿಜವಾದ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಓಡಿದ್ದೇನೆ. ಅಡ ಈ ರೀತಿಯಿಂದ ಇಲ್ಲೋಕೆಲ್ಲ ಪೂರ್ತಿ ತಿಂದು ಒತ್ತಾಯ ಮಾಡ್ತೇನೆ ಒಂದು ಸಭಾ ಕಾರ್ಯಕ್ರಮ ಮುಗಿಯುತ್ತದೆ. ನಮ್ಮ ಒಟ್ಟಿಗೆ ಸೇರೊಂದೇರಿ ಅರೇನೆ ಶೀಘ್ರವಾದ ಪೃಥುಕೊರಡ ಚಿತ್ರ ಸಂದರ್ಭ ಇತ್ತೆ ಇಲ್ಲದ ಯಜಮಾನಿಯ ಪ್ರಭಾಕರ್ ಒಕ್ಕ ದಂಪತಿಲು ಬದ್ದಿನ ಮಾತ ಅತಿಥಿಗಳಿಗೆ ಶಾಲು ಪಾರ್ದು ಗೌರವ ಸಂದಾಯ ಪಡೊಂದು ಭಿನ್ನಯ ಮಾಡ್ತದೆ.
ಬಂಧುಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕದ 14ನೇ ಇಲ್ಲದ ಅನಾವರಣ ಇನಿ ಅವನೊಂದು ನೂದು ಇಲ್ಲದ ಯೋಜನೆ ಅತಿ ಶೀಘ್ರವಾದ ಕೆಲವೇ ವರ್ಷಗಳು ಪೂರ್ಣಾಪಣ ಚಿತ್ರ ಕೊಟ್ಟು ಕಷ್ಟಕಾಲಡಿತ ಚಿತ್ರ ಕಲಾವಿದರಿಗೆ ಬೇತೆ ಬೇತೆ ಯಕ್ಷಗಾನ, ಭೂತಾರಾಧನೆ, ನಾಟಕ, ಕಂಬಳ, ನೃತ್ಯ ಬೇತೆ ಬೇತೆ ರೀತಿಯ ವಿಭಾಗದ ಕಲಾವಿದರಿಗೆ ಬೇತೆ ಬೇತೆ ರೀತಿಯ ಆರೋಗ್ಯ ಸಮಸ್ಯೆಪ್ಪು ವಿಮಾ ಯೋಜನೆಪ್ಪು ಪ್ರತಿ ಒಂದೆಲ್ಲ ಮಾಡ್ತದೆ. ಇನಿ ಒಂದು ಸರ್ಕಾರ ಮಲ್ಪಣತಿ ಹೆಚ್ಚಿಗೆ ಸಹಕಾರದ ಬೇರೆನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕ ಮಾಡ್ಕೊಂಡು ಬಂದ್ರೆ ಬಾರಿ ಹೆಮ್ಮೆ ಆಗೋದುಂಟು. ಅಂಚೆತ್ನ ಎಟ್ಟೆ ಬೇರೆ ಮಲ್ಪಣ ಚಿತ್ನ ಸತೀಶನ್ನೇ ಬಕ್ಕಾರನ ಬರಗ ಮಾತಾ ಫೌಂಡೇಶನ್ ಇದ್ದ ಶಾಖೆಲೆಗೆ ಭಗವಂತೆ ನನಾತ್ ಆಯುಸ್ಸು ಆರೋಗ್ಯ ಸರ್ವ ಸಂಪದ ಅನುಗ್ರಹ ಮಲ್ಪಡಿ ಮಾತ್ರತ್ ಮಹಾದಾನಿಲ್ಲ ಬಡುಗೆ ನನಾತ್ ಒದಗಿದ ಬರಡು ಪಡ್ಪಣ ಆಶಯದೊಟ್ಟಿಗೆ ಎರಡು ಪಾತ್ರರನ್ನು ಸತೀಶನ್ನೇ ಪನೋಡುಂದಾದ ವಿನಂತಿ ಮಾಡ್ತಾರೆ. ತಾಯಿ ಗದಿರೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದ ದೇವರುಗಳನ್ನು ಪ್ರಾರ್ಥಿಸಿ ಎಲ್ಲ ವೇದಿಕೆಯಲ್ಲಿರುವ ಗಣ್ಯಾತಿಗಣ್ಯರಿಗೆ ವಂದಿಸಿ ಪ್ರಭಾಕರ್ ಶೆಟ್ಟರ ಎಲ್ಲ ಬಂಧುಗಳೇ, ಪ್ರಭಾಕರ ಹೇಗೆ ಅಂತ ನಮ್ಗೆ ಗೊತ್ತಿದೆ. ಒಳ್ಳೆ ಹುಡುಗ, ದಿವಾಕರ್ ದಾಸರು ಬಹಳ ಪ್ರೀತಿಯಿಂದ ಸಾಕಿದ ಹುಡುಗ, ಅವ್ರ ಜೊತೆ ಬೆಳೆದಂತ ಹುಡುಗ. ತುಂಬಾ ಸಮಯಗಳಿಂದ ನನ್ನಲ್ಲಿ ಹೇಳ್ತಾ ಇದ್ರು ನಮ್ಮ ಮನೆ ಕಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ ಅಂತ. ಮತ್ತೆ ಗೌಳಿಗಟ್ಟೆಯವರು ಅದಕ್ಕೆ ದನಿಗೂಡಿಸಿದ್ರು. ಮತ್ತೆ ಎಲ್ಲ ಬಂಧುಗಳು ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾವು ಸ್ವಲ್ಪ ಮಟ್ಟಿಗೆ ಸಹಕಾರ ಮಾಡುವಾಗಾಯಿತು. ಒಂದು ನಿಷ್ಠೆಯಿಂದ ಕೆಲಸ ಮಾಡಿದರೆ ಭಗವಂತನು ಅವರಿಗೆ ಅನುಗ್ರಹಿಸ್ತಾರೆ ಎಂಬುದಕ್ಕೆ ಪ್ರಭಾಕರನೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ. ಒಂದು ಯಕ್ಷಗಾನದ ಡ್ರೆಸ್ಸಿನ ಕೆಲಸ ಮಾಡಿಕೊಂಡು ಈ ಸಣ್ಣ ಮಕ್ಕಳೊಂದಿಗೆ, ಬಂಗಾರದಂತ 2 ಮಕ್ಕಳಿದ್ದಾರೆ, ಜೀವನ ಸಾಗಿಸಿಕೊಂಡು ಇಷ್ಟು ಕಷ್ಟದಲ್ಲಿ ಬೆಳೆದ್ರು ಕೂಡ ಸಮಾಜದಲ್ಲಿ ಗೌರವಾನ್ವಿತವಾಗಿ ಮಾನ ಮರ್ಯಾದೆಯಿಂದ ಬದುಕಬೇಕೆಂಬ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಕ್ಕೆ ಹೊರಟು ಏನೇ ಕಷ್ಟ ಬಂದರೂ ಅದನ್ನು ಪೂರೈಸಬೇಕು, ಪೂರ್ತಿ ಮಾಡಬೇಕೆಂಬ ಛಲದಿಂದ ಮುಂದುವರಿದ್ದಾರಲ್ಲ, ಅದಕ್ಕೆ ಪ್ರಭಾಕರನಿಗೆ ಒಂದು ದೊಡ್ಡ ಕೈಚಪ್ಪಾಳೆ ಸಲ್ಲಬೇಕು. ನಾವು ಏನಿದ್ರು ಸಹಾಯ ಮಾಡಲಿಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ನೀವೆಲ್ಲ ಪುಣ್ಯವಂತರು, ಯಾಕಂತ ಹೇಳಿದ್ರೆ ಈ ಊರಿನವರು, ನಿಮಗೆ ಹತ್ತಿರದಲ್ಲಿ ನಮ್ಮ ಮಹಾದಾನಿಗಳು, ನಿಮ್ಗೆಲ್ಲರಿಗೂ ಗೊತ್ತಿದ್ದವರ ಪರಿಚಯ ನಾನು ಮಾಡಬೇಕಾಗಿಲ್ಲ. ಬರುಡ ಶಶಿಧರ್ ಶೆಟ್ಟರ ಮನೆ ಇಲ್ಲಿ ನಿಮ್ಗೆ ನೆರೆಗೊರೆ. ಅವರು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಬಂಧುಗಳನ್ನು ಕಾಣ್ತಾ ಇದ್ದಾರೆ ಎಂದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ದೊಡ್ಡ ಮಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ದಾನ ನೀಡಿ ಕಷ್ಟದಲ್ಲಿರುವ ಕಲಾವಿದರನ್ನು ಮೇಲೆತ್ತು, ನಿನಗೆ ಏನು ಬೇಕು ಹೇಳು, ನಾನಿದ್ದೇನೆ ನಿನ್ನ ಜೊತೆ ಅಂತ ನಮ್ಗೆ ಬೆನ್ನು ತಟ್ಟಿದವರು ಬರೋಡ ಶಶಿಧರ್ ಶೆಟ್ಟರು. ಅವನ ನೇತೃತ್ವದಲ್ಲಿ ಇದು ಮುಂದುವರಿಯುತ್ತದೆ. ಅದ್ರ ಜೊತೆಗೆ ನಮ್ಮ ಹೆಮ್ಮೆಯ ದಾನಿಗಳಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರಾಗ್ಲಿ, ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಾಗ್ಲಿ, ಅನೇಕ ಕೆ.ಡಿ. ಶೆಟ್ಟಿ ಅವರಾಗ್ಲಿ, ಬೇರೆ ಬೇರೆ ನಮ್ಮ ದಾನಿಗಳು ಇರುವ ಕಾರಣ ಇದನ್ನೆಲ್ಲ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಿದೆ. ಮೊನ್ನೆ ನೀವು ಮೇ 31ನೇ ತಾರೀಕು ನೀವು ನೋಡಿರ್ಬೋದು, ಬಂದವರಿಗೆ ಗೊತ್ತಿದೆ. ಒಂದು ವರ್ಷದಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ, ಕಲಿಯುವಂತಹ ಮಕ್ಕಳಿಗೆ 1,20,00,000 ರೂಪಾಯಿ ಒಂದು ದಿವಸದಲ್ಲಿ ಸ್ಕಾಲರ್ಶಿಪ್ ನೀಡಿದ್ದೇವೆ ನಮ್ಮ ಫೌಂಡೇಶನ್. ಒಂದು ದಿವಸದಲ್ಲಿ ಅದು ಎಜುಕೇಶನ್ಗೆ ನೀಡುವಂತಹ ಒಂದು ಫಂಡ್. ಒಂದು ವರ್ಷದಲ್ಲಿ 3 ರಿಂದ 4 ಕೋಟಿ ಒಂದು ಫೌಂಡೇಶನ್ ಚಾರಿಟಿ ಮಾಡ್ತದೆ ಅಂತ ಹೇಳಿದ್ರೆ ಇದು ಒಂದು ಭಗವಂತನ ಅನುಗ್ರಹ ಅಲ್ಲದೆ ಬೇರೆ ಯಾವುದೂ ಅಲ್ಲ. ನಾವು ಹೇಗಿದ್ದೇವೆ ಅಂತ ನಮ್ಗೆ ಗೊತ್ತಿದೆ. ಆ ಕಷ್ಟದಿಂದ ನಾವು ಬಂದ ಕಾರಣ ಇನ್ನೊಬ್ಬರ ಕಷ್ಟ ನಮ್ಗೆ ಬೇಗ ಅರ್ಥ ಆಗುತ್ತೆ. ಆದ ಕಾರಣ ನಿಮ್ಮೆಲ್ಲರ ಪ್ರೀತಿ ಇರಲಿ. ಬರೋಡ ಶಶಿಧರ್ ಶೆಟ್ಟರ ಸಹೋದರರಾದ ರಾಜೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದಕ್ಕೂ ನಮ್ಗೆ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ನಾನು ಗೌರವಿಸ್ತಾ ಇದ್ದೇನೆ ರಾಜೇಶ್ ಅಣ್ಣ. ಅದ್ರ ಜೊತೆಗೆ ನಮ್ಮ ಹಿರಿಯರಾದಂತಹ ಭುಜಬಲಿಯವರು, ಧರ್ಮಸ್ಥಳದ, ನಾನು ಪ್ರತಿಯೊಂದು ಬಾರಿ ಕೂಡ ಹೇಳಲಿಕ್ಕಿದೆ, ಮಂಜುನಾಥನ ಸಂಧಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡುವಂತವರು ಭುಜಬಲಿಯವರು. ಅವರ ಹಿರಿತನ ನಮಗೆ ತುಂಬಾ ಗೌರವವನ್ನು ತಂದುಕೊಟ್ಟಿದೆ. ನಮ್ಮ ಟ್ರಸ್ಟಿಗಳು ದೇವದಾಸಣ್ಣ, ಅವರು ಸರಳ ಜೀವಿಯಾಗಿ ಎಲ್ಲರ ಜೊತೆ ಬೆರೆತು ನಾನು ನಿಮ್ ಜೊತೆ ಇದ್ದೇನೆ ಅಂತ ನಮಗೆ ಬೆನ್ನು ತಟ್ಟುವಂತ ದೇವದಾಸಣ್ಣ ನಮ್ಮ ಜೊತೆ ಇದ್ದಾರೆ.
ನಮ್ಮ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದ ಸುರೇಶ್ ಅಣ್ಣ. ಇಲ್ಲಿ ಏನೇ ಕಾರ್ಯಕ್ರಮಗಳಾಗಬೇಕಿದ್ರು ಸುರೇಶ್ ಅಣ್ಣನ ನೇತೃತ್ವ, ಬೆಳ್ತಂಗಡಿ ಘಟಕದ ನೇತೃತ್ವ. ಹಾಗಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಡಾಕ್ಟರ್ ಶಿತಿಗಂಠ ಭಟ್ರು, ಯಾವ ಕಲಾವಿದನಿಗೆ ಒಂದು ಸಣ್ಣ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ಮೊದಲು ಬಂದು ನಿಲ್ಲುವಂತವರು ಡಾಕ್ಟರ್ ಶಿತಿಗಂಠ ಭಟ್ರು. ದಿನೇಶ್ ಮಣ್ಣಯ್ಯರಿಗೆ ಸೌಖ್ಯ ಇಲ್ಲದಂತಹ ಸಂದರ್ಭದಲ್ಲಿ ನನಗೆ ಅನೇಕ ಬಾರಿ ಫೋನ್ ಮಾಡಿ ಸತೀಶಣ್ಣ ಇಂಜಿನ ಮಂಪಗ ಅಂತ ಕೇಳಿ ಅವರ ಎಲ್ಲ ಆಗು ಹೋಗುಗಳಲ್ಲಿ ಕೊನೆಯವರೆಗೆ ನಿಂತವರು ಡಾಕ್ಟರ್ ಶಿತಿಗಂಠ ಭಟ್ರು. ಅವರು ನಮ್ಮ ಫೌಂಡೇಶನ್ ಕಾರ್ಯದರ್ಶಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. ದಿವಾಕರ್ ದಾಸರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪ್ರಭಾಕರನ ಒಂದು ಕುಟುಂಬ, ಅದು ಒಂದು ಕುಟುಂಬವೇ. ಅವರನ್ನು ಬೆಳೆಸಿದಂತ ಒಂದು ಕೀರ್ತಿ ಅವರಿಗೆ ಸಲ್ತದೆ. ನಿಮ್ಮೆಲ್ಲರ ಪ್ರೀತಿ, ಈ ಫೌಂಡೇಶನ್ ಇಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಪ್ರೀತಿ ಕಾರಣ. ಪೇರ್ಲ ಹೊಸ ಮನೆ ದಿವಂಗತ ಅಹಲ್ಯ ಕಾಂತಪ್ಪ ಶೆಟ್ಟಿಯ ಸ್ಮರಣಾರ್ಥ ಅಂತ ನಮಗೆ ಕೊಡುಗೆ ಕೊಟ್ಟವರು ಹೇಳಿದ್ದಾರೆ, ನನ್ನ ಹೆಸರನ್ನು ಹೇಳಬಾರದು ಅಂತ. ಆದ್ರೂ ನಾನು ಹೇಳದೆ ನನಗೆ ವಿಧಿ ಇಲ್ಲ. ಅದು ನಮ್ಮ ಬರೋಡ ಶಿಕ್ಷಣ ಆತ್ಮೀಯ ಮಿತ್ರರಾದಂತಹ ನಮ್ಮೆಲ್ಲರ ಆದರಣೀಯರಾದಂತಹ ನಮ್ಮ ಶಂಕರ್ ಶೆಟ್ರು, ಗುಜರಾತ್ ಅಂಕಿಲೇಶ್ವರ, ಅವರ ತಂದೆ ತಾಯಿಗಳ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಅವರು. ಆ ಮನೆಗೆ, ಈ ಮನೆಯಲ್ಲಿ ಉತ್ತರೋತ್ತರ ಸುಖ ಶಾಂತಿ ನಿಮಗೆ ಸಿಗಲಿ, ಉತ್ತರೋತ್ತರ ನೆಮ್ಮದಿ ನಿಮಗೆ ಸಿಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದರ ಜೊತೆಗೆ ಎಲ್ಲ ಬಂದಂತ ಬಂಧುಗಳಿಗೆ ಪಟ್ಟ ಫೌಂಡೇಶನ್ ಪರವಾಗಿ ಆತ್ಮೀಯವಾದ ವಂದನೆಯನ್ನು ಅರ್ಪಿಸುತ್ತಾ ನಮ್ಮ ಕವಲಪೇಟೆಯ ಮಿತ್ರರಾದಂತಹ ದಿನೇಶ್ ಅವರಿಗೂ ವಂದಿಸಿ, ಎಲ್ಲ ಬಂಧುಗಳಿಗೆ ಮತ್ತೆ ನಮ್ಮ ದಾನಿಗಳಿಗೆ, ಅದರ ಜೊತೆಗೆ ಈ ಮನೆಯನ್ನು ಕೊಟ್ಟಂತಹ ಶಂಕರ್ ಶೆಟ್ಟಿ ಹಾಗೂ ಅವರ ಕುಟುಂಬಿಗರಿಗೆ ಒಳ್ಳೆಯದಾಗ್ಲಿ, ಇನ್ನಷ್ಟು ಕೊಡುಗೆ ಕೊಡುವಂತಹ ಭಾಗ್ಯವನ್ನು ಅವರಿಗೆ ಕೊಡಲಿ. ಅವರು ಈಗಾಗಲೇ ಮತ್ತೊಂದು ಮನೆಯನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ನಾನು ನಿನ್ನೆ ದೂರವಾಣಿ ಕರೆ ಮಾಡಿ ಹೇಳಿದೆ, ಇವತ್ತು ನಿಮ್ಮ ಮನೆ ನನ್ನ ಹಸ್ತಾಂತರ ಮಾಡ್ತೇವೆ ಅಂತ ಹೇಳುವಾಗ ಸತೀಶಣ್ಣ ನನ್ನೊಂದು ಜಿಲ್ಲೆನಲ್ಲೇ ಕಳೆದುರ್ಲಿ ನನ್ನೊಂದಿಗೆ ರೂಪಾಯಿ ಅಂತ. ಅಂದ್ರೆ ಈ ಮನಸ್ಸು ದಾನಿಗಳಿಗೆ ಅಂತ ಮನಸ್ಸು ಸಿಗ್ಬೇಕು, ಅದು ನಮಗೆ ಬಹಳ ಅನುಕೂಲ ಆಗುತ್ತೆ ನಮಗೂ ಮುಂದುವರಿಲಿಕ್ಕೆ. ಹಾಗಾಗಿ ಸ್ವಲ್ಪ ಬರುವಾಗ ತಡ ಆಯಿತು. ಎಕ್ಸಲೆಂಟ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸಿ ಇಲ್ಲಿ ಬಂದೆ. ಇನ್ನು ಇಲ್ಲಿಂದ ಉಡುಪಿಗೆ ಹೋಗಬೇಕು. ಹಾಗಾಗಿ ಕ್ಷಮಿಸಿ, ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ಅರ್ಚಕವರಿಯರಿಗೂ ವಂದಿಸಿ ಎಲ್ಲರಿಗೂ ಭಗವಂತ ಅನುಗ್ರಹ ಸಿಗಲಿ ಎಂಬುದಾಗಿ ಯಾಚಿಸುತ್ತಾ ಬೇಡುತ್ತಾ ಎರಡು ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸತೀಶಣ್ಣ, ನಿಮ್ಮ ಸಾಧನೆ, ನಿಮ್ಮ ಸಾಹಸ ಯಾವತ್ತು ಒಂದು ಕಲಾಕ್ಷೇತ್ರಕ್ಕೆ ಆದರ್ಶವಾಗಿ ಉಳಿಯಲಿ ಅಂತ ನಾವು ಅಪೇಕ್ಷೆ ಪಡುತ್ತೇವೆ. ಯಕ್ಷಗಾನದಲ್ಲಿ ಬಹಳಷ್ಟು ಮಂದಿ ಭಾಗವತರು ಆಗಿ ನಿರ್ಗಮಿಸಿದ್ದಾರೆ. ಆದ್ರೆ ಒಬ್ಬ ಭಾಗವತನಾಗಿ ಬಹಳ ಕಷ್ಟದಿಂದ ಬೆಳೆದು ಬಂದು ಇತರರ ಕಷ್ಟಕ್ಕೆ ಸ್ಪಂದಿಸಿ ಒಬ್ಬ ಮೇಳದ ಯಜಮಾನ ಮಾಡುವ ಕೆಲಸಕ್ಕಿಂತ ದುಪ್ಪಟ್ಟು ಅವರಿಗೆ ಸಂದೇಶಕರಾಗಿ, ಯಾವ ಯಜಮಾನರು ಮಳೆಗಾಲದಲ್ಲಿ ಕಲಾವಿದರ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಆದ್ರೆ ಕಲಾವಿದರ ಬಗ್ಗೆ ಮಳೆಗಾಲದಲ್ಲಿ ಒಬ್ಬ ಯೋಚನೆ ಮಾಡುವ ಸಂಚಾಲಕ ಅಂತ ಇದ್ರೆ ಅದು ಪಟ್ಲ ಸತೀಶ್ ಶೆಟ್ರು ಮಾತ್ರ. ಅಂತ ಒಂದು ಜನತವೆತ್ತ ವ್ಯಕ್ತಿತ್ವ. ಆದ್ದರಿಂದಲೇ ನಿಮ್ಮ ಒಳ್ಳೆಯ ಗುಣಕ್ಕೆ ಭಗವಂತ ಬಹಳಷ್ಟು ಒಳ್ಳೆಯ ದಾರಿಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಮುಂದೆಯುವಂತಹ ಅವಕಾಶಗಳು ಒದಗಿ ಬರಲಿ ಅಂತ ಆಶಿಸುತ್ತಾ ಎರಡು ಮಾತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಂದನಾ ರೈ, ಕಾರ್ಕಳದ ಶಿಕ್ಷಕರು, ನಾಟ್ಯ ಗುರುಗಳು, ನೃತ್ಯ ಗುರುಗಳು ಇವರು ಬಂದಿದ್ದಾರೆ. ಇವರ ಜೊತೆಯಲ್ಲಿ ಬಹಳಷ್ಟು ಮಂದಿ ಕಲಾವಿದರು, ಹಿರಿಯರು ಬಂದಿದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಅವರನ್ನು ಮತ್ತೆ ಗೌರವಿಸುವುದಕ್ಕಿದ್ದೇವೆ. ಹಾಗಾಗಿ ಎರಡು ಮಾತುಗಳನ್ನು ಭುಜಬಳಿಯವರು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥ. ಈ ಕ್ಷೇತ್ರದ ಎಲ್ಲ ದೇವತೆಗಳನ್ನು ಸುತ್ತ ಎಲ್ಲ ಆತ್ಮೀಯರೇ, ಮುಖ್ಯವಾಗಿ ಈ ಮನೆಯ ಕಲ್ಪನೆಯನ್ನು ಮಾಡಿದಂಥ ನಮ್ಮ ಪ್ರತಾಪ್ ಭಾಗವತರೆ. ಯಾಕಂತ ಹೇಳಿದ್ರೆ ಈ ಮನೆ ಆಗ್ಬೇಕಂತಾದ್ರೆ ಅವರ ಕಲ್ಪನೆ ಪಟ್ಟ ಹೊಡಿಸಿ ಮುಖಾಂತರ ಮನೆ ಆಗ್ತಾ ಇದೆ. ಇವಾಗಲೇ 64ನೇ ಮನೆ, 100 ಮನೆ ಯೋಜನೆ ಆಗಿದೆ. ನಾವು ನೆನಪಿಸಬೇಕಾದ್ದು ಈ ಸಂದರ್ಭದಲ್ಲಿ ಸಾಮುಗರನ್ನು, ಇವರೆಲ್ಲ ಕಾರ್ಯಕ್ರಮ ನೋಡಿ ಒಂದು 20 ಮನೆ ಕಟ್ಟುವಷ್ಟು ಜಾಗ ಹೋಗ್ಬಿಡ್ತಾರೆ. ಅಲ್ಲಿ ಕೂಡ ಮನೆ ಆಗ್ತಾನೆ ಇದೆ. ಅಂತೂ 100 ಮನೆ ಕೆಲಸ ಕೂಡ ಈಗಲೂ ಆಗ್ತಾ ಇದೆ. ಆ 100 ಮನೆ ಆದಷ್ಟು ಶೀಘ್ರವಾಗಿ ಆಗಲಿ ಅಂತ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನಾವು ದಿವಾಕರ್ ದಾಸ್ ಕಾವಲ್ಗಟ್ಟೆ ಇವರನ್ನ ಈ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಹೌದು, ಆದರೆ ಅವರು ಬರೀ ಡ್ರೆಸ್ ಬಾಡಿಗೆ ಕೊಡೋದು ಮಾತ್ರ ಅಲ್ಲ, ಕಲಾವಿದರಾಗಿ ಹಾಗೆ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಜೊತೆಗೆ 4 ಜನರಿಗೆ ಕೂಡ ಅವರ ಜೊತೆಯಲ್ಲಿ ಬಹಳ ಸಂತೋಷ ಪಡ್ತಾರೆ. ನಾನು 4 ಜನರಿಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದೇನೆ. ಇದು ಬೇಕಾದ ಒಬ್ಬ ಕಲಾವಿದನಿಗೆ, ಕಲಾವಿದನ ಗುರುಸಿಗೆ ಹೆಲ್ಪ್ ಮಾಡೋದಂಥದ್ದು. ಇವತ್ತು ಅವರ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗಿದ್ದಿಲ್ಲ. ಇವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇಂಥವ್ರಿಗೆ ಬಹಳ ಕಡಿಮೆ. ಒಂದು ಮನೆಯಲ್ಲಿ ಒಬ್ಬರನ್ನು ಸಾಕೋದೇ ಕಷ್ಟ ಇದೆ, ಬೇರೆಯವರು ಮನೆಯವರ ಅಲ್ಲ. ಅಂದ್ರೆ
4 ಜನರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ನಾನು ಬಹಳ ಸಂತೋಷ ಪಡ್ತಿದ್ದೇನೆ. ನಿಮಗೆ ಇಂಥ ಒಂದು ಶಕ್ತಿ ಅದೇ ಮುಂದೆ ಕೂಡ ಕೊಡಲಿ ಅಂತ ಹೇಳ್ತಾ ಇದ್ದಾರೆ ದಾಸ್ ಅವರೇ. ಹಾಗೆ ಉತ್ತಮವಾದ ವೇಷಭೂಷಣ ಹೌದು, ನಿಮ್ಗೆ ಗೊತ್ತಿರ್ಬೋದು, ನಾನು ಹೇಳ್ಬೇಕಂತಿಲ್ಲ. ಆದರೂ ಈ ಮನೆ ಆಗಿ ಕೂಡ ಅವ್ರು ಕೂಡ ಅವರ ಕಿಂಚಿತ್ತು ಸಹಕಾರ ಕೂಡ ಅವ್ರು ಹೇಳಿದ್ರು. ಅದೊಂದು ಮನಸ್ಸಿಗೆ ನನಗೆ ನಾನು ತುಂಬಾ ಸಹಕಾರ ಮಾಡಬೇಕಂದ್ರೆ ಅವರ ಮನೆಯದೇ ಕಾರ್ಯಕ್ರಮ ಎರಡು ಇದ್ದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೇಕಂತ ಮನಸ್ಸಿತ್ತು, ಆದರೆ ಆಗಲಿಲ್ಲ. ಮುಂದೆ ಕೂಡ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅದು ಇಂಥ ಗುಣ ಬೇಕು. ಏನೇ ಆಗಲಿ ನಮ್ಮ ಪಟ್ಟಣ ಫೌಂಡೇಶನ್ ಇಂಥ ಹಲವಾರು ಕಾರ್ಯಕ್ರಮ ಆಗಿ ನಾನು ಹೇಳ್ತೇನೆ ಹೇಳುವುದಿಲ್ಲ. ಮುಖ್ಯವಾಗಿ ಭಾಗವತರು ಮತ್ತೆ ಒಳ್ಳೆಯ ದಾನಿಗಳು ಆಗ ಹೇಳಿದ ಹಾಗೆ ನಮ್ಮ ಹತ್ತಿರದಲ್ಲಿ ಬರಲು ಸಜ್ಜಿದ್ದಾರೆ. ಅವರ ತಮ್ಮವರಿದ್ದಾರೆ, ಅವರಾಗಿದ್ದಾರೆ. ಅವರು ಕೂಡ ದಾನಿಗಳಲ್ಲಿ ಮತ್ತೆ ಅವರು ಕೂಡ ಯಾವಾಗ ನಾನು ಯಾವಾಗ ನೋಡ್ತಾ ಇದ್ದೇನೆ ಅವರನ್ನು ಅಂತ ಒಂದು ಇವರು ನಿಮ್ಮ ಹತ್ರನೇ ಇದ್ದಾರೆ. ಇವರೆಲ್ಲ ಪೂರ್ಣ ಸಹಕಾರ ಜೊತೆಗೆ ದೇವದಾಸ್ ಶೆಟ್ಟಿ ಇದ್ದಾರೆ, ನಮ್ಮ ಪಟ್ಟಣ ಫೌಂಡೇಶನ್ ಅಧ್ಯಕ್ಷರಿದ್ದಾರೆ, ಪಟ್ಟಣದ ಕಾರ್ಯದರ್ಶಿಗಳಿದ್ದಾರೆ. ಇವರನ್ನೆಲ್ಲ ನೆನಪಿಸಬೇಕು. ವಿಶೇಷವಾಗಿ ಈ ಮನೆಯಲ್ಲಿ ಪ್ರಭಾಕರ್ ಶೆಟ್ಟಿ ಅವರು ಮನೆಯಲ್ಲಿ ಕೂತ್ಕೊಳ್ತಾರೆ. ಮುಂದಕ್ಕೆ ಅವರ ಜೀವನ ಹೇಗೆ ಅಂತ ಆ ಜೀವನ ಚೆನ್ನಾಗಿ ನಡೆಯುವಾಗೆ ಈ ಮನೆಗೆ ಫೌಂಡೇಶನ್ ದೊರಕಿದೆ. ಆದರೆ ಅವರು ಖಂಡಿತ ಸಾಲ ಕೂಡ ಸ್ವಲ್ಪ ಮಾಡಿರ್ಬೋದು. ಆದರೆ ಆ ಸಾಲವನ್ನು ಬೇಗ ತೀರಿಸುವಂತ ಅನುಗ್ರಹ ದೇವರು ಮಾಡಲಿ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಯಾಕಂತೇಳಿದ್ರೆ ಮನೆ ಕಟ್ಟಿ ಕೂತ್ಕೊಳ್ತಾರೆ, ಆದರೆ ಯೋಚನೆ ಇರ್ತದೆ ನನ್ನ ಸಾಲ ಯಾವುದು. ಆದರೆ ಆ ಸಾಲವನ್ನು ಬೇಗ ತೀರಿಸುವಾಗೆ ಆ ದೇವರ ಅನುಗ್ರಹ ಮಾಡಿ ಅಂತ ಹೇಳುತ್ತಾ ಈ ಮನೆಯಲ್ಲಿ ಬೆಳೆದ ಮಕ್ಕಳು ಕೂಡ ಒಳ್ಳೆಯ ಉದ್ಯೋಗಕ್ಕೆ ಹೋಗಿ ಈ ಮನೆ ಆದ್ಮೇಲೆ ನಮ್ಮ ಮಕ್ಕಳು ಒಳ್ಳೆಯದಾಗಿದ್ದಾರೆ ಅಂತ ಹೇಳಿ ಅವರ ಇಬ್ಬರಿಗೂ ಕೂಡ ಗಂಡ ಹೆಂಡತಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿದ ವಿಶೇಷವಾದ ದೇವರ ಅನುಗ್ರಹ ಯಾವುದು ಎಲ್ಲೇ ಅಂತ ಹೇಳಿ ನಾನು ಹೆಚ್ಚಿನ ಮಾತಾಡಿರುವುದೇ. ಎಲ್ಲಿಗೂ ದೇವರು ಆರೋಗ್ಯ ಭಾಗ್ಯ ಸುಖ ಮಾಡಿಕೊಳ್ಳಿ ಅಂತ ಹೇಳಿ ಇನ್ನೂ ಕೂಡ ನಮ್ಮ ಪಟ್ಲ ಫೌಂಡೇಶನ್ಗೆ ನಮ್ಮ ಪಟ್ಲ ಭಾಗವತರಿಗೆ ಎಲ್ಲ ದಾನಿಗಳ ಪೂರ್ಣ ಸಹಕಾರ ಸಿಗುವಂತೆ ಆ ದೇವರ ಅನುಗ್ರಹ ಯಾವಾಗಲೂ ಕೊಡಲಿ ಅಂತ ಹೇಳುತ್ತಾ ಯಾವಾಗ ನಾನು ಹೇಳಿಕೊಟ್ಟು ಪಟ್ಲ ಭಾಗವತರಿಗೆ ನಿಮಗೆ ಆರೋಗ್ಯ ಮುಖ್ಯವಾಗಿ ಕೊಡಬೇಕು ದೇವರು. ಆ ಆರೋಗ್ಯವನ್ನು ಸದಾ ಯಾವಾಗ ಕೊಡಲಿ ಅಂತ ಹೇಳುತ್ತಾ ಅವರ ಗಂಟ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ಒಂದು ಮಾತು ಹೇಳ್ತೇನೆ. ಇವತ್ತು ಹೇಳಲೇಬೇಕು. ನಾನು ಒಂದು ಅಯೋಧ್ಯೆ ತೋರುವುದನ್ನು ಕಾಣುತ್ತೇನೆ. ಅಯೋಧ್ಯೆ ದುಬೈಯಲ್ಲಿ ಕಾಣ್ತೇನೆ. ಭಾಗವತ ಗೊತ್ತಲ್ಲ, ಒಬ್ಬರು ಸಿಂಗಾಪುರದವರು. ಈ ಮಾತು ನಾನು ಈಗ ಹೇಳಲೇಬೇಕು. ಪಟ್ಲ ಭಾಗವತರ ಸ್ವರ ಕೇಳಿ ದುಡ್ಡು ಕೊಟ್ಟವರು. ಅವರ ಪರಿಚಯ ಇಲ್ಲ, ಹೌದಾ? ಒಂದು ಪರಿಚಯ ಇಲ್ಲ ಮತ್ತು ಪರಿಚಯ ಇಲ್ಲಲ್ಲ. ನಾವು ಅಲ್ಲಿ ದುಬೈ ಹೋಗಿ ಏರ್ಪೋರ್ಟಲ್ಲಿ ಕೂತ ಒಳ್ಳೆ ಪಟ್ಲ ಭಾಗವತ ಬನ್ನಿ ಎಲ್ಲ ಬನ್ನಿ ಅಂತ ಹೇಳ್ತೆ. ಆ ಮನುಷ್ಯ ಅವರು ಸಿಂಗಾಪುರದಲ್ಲಿ 25 ಲಕ್ಷ ಆಗಲೇ ಕೊಟ್ಟರು. ಜೊತೆಗೆ ಮರುದಿವಸ 75 ಲಕ್ಷ 1 ಕೋಟಿ ಪಟ್ಲ ಭಾಗದ ಸ್ವರವನ್ನು ಕೇಳಿ ಬಂದು ಕೊಡ್ತಾರೆ. ನನ್ನ ಹತ್ರ ಕೂತು ಮಾತಾಡಿದ್ರು. ನಾನು ಅವರ ಸ್ವರಕ್ಕೆ ನಿಂತು ಬಂದವರು. ಆದ್ರಿಂದ ನನ್ನ ಹೆಸರು ಕೂಡ ಹೇಳ್ಬಾರ್ದು ಅಂತ ಹೇಳಿದರು ಅವರು. ಆ ಟೈಮಲ್ಲಿ ಇವರು ಕೂಡ ಹೇಳಿದ್ದಾರೆ, ಆದ್ರೂ ಹೇಳ್ತಾರೆ ಆ ಟೈಮಲ್ಲಿ. ಆದರೆ ಆ ಸ್ವರಕ್ಕೆ ಒಂದು ಎಷ್ಟು ಇದಿದೆ, ಮತ್ತೆ ಆ ಭಾಗವತರ ನಿಷ್ಠೆ, ಮತ್ತೆ ಕಲಾವಿದರ ಮೇಲೆ ಇರುವಂತಹ ಪ್ರೇಮ, ಇದೆಲ್ಲ ದೇವರ ಅನುಗ್ರಹ ಅಂತ ಹೇಳುತ್ತಾ ಇಲ್ಲಿ ಸೇರಿ ಎಲ್ಲಿಗೆ ಒಳ್ಳೆಯದಾಗಿದೆ ಅಂತ ಹೇಳುತ್ತಾ ಹೆಚ್ಚಿನ ಮಾತಾಡಿ ಇನ್ನೊಂದ್ಸರಿ ಹೇಳ್ತಿದ್ದೇನೆ. ಕಲಾಪ್ರಾಪ್ತಿ ಮೊದಲೇ ಆಗಿದೆ, ಇನ್ನೂ ಹೆಚ್ಚು ಕಲಾಪ್ರಾಪ್ತಿ ಆಗಲಿ ಅಂತ ಹೇಳಿ ದೇವರನ್ನು ಬೇಡ್ಕೊಳ್ಳಿ. ನನ್ನ 2 ಮಾತು ನಮಸ್ಕಾರ. ಈಗ ಕಲಾವಿದರಿಗೆ ಬೇತೆ ಬೇತೆ ಯಕ್ಷಗಾನ, ಭೂತಾರಾಧನೆ, ನಾಟಕ, ಕಂಬಳ, ನೃತ್ಯ ಬೇತೆ ಬೇತೆ ರೀತಿಯ ವಿಭಾಗದ ಕಲಾವಿದರಿಗೆ ಬೇತೆ ಬೇತೆ ರೀತಿಯ ಆರೋಗ್ಯ ಸಮಸ್ಯೆಪ್ಪು ವಿಮಾ ಯೋಜನೆಪ್ಪು ಪ್ರತಿ ಒಂದೆಲ್ಲ ಮಾಡ್ತದೆ. ಇನಿ ಒಂದು ಸರ್ಕಾರ ಮಲ್ಪಡಿಸಿ ಹೆಚ್ಚಿಗೆ ಸಹಕಾರದ ಬೇರೆನೆ ಯಕ್ಷತ್ರುವ ಪಟ್ಲ ಫೌಂಡೇಶನ್ ಘಟಕ ಮಲ್ಕೊಂಡು ಕಂಡ್ರೆ ಬಾರಿ ಹೆಮ್ಮೆ ಆಗೋದುಂಟು. ಅಂಚೆತ್ನ ಎಟ್ಟೆ ಬೇರೆ ಮಲ್ಪಡಿನ ಸತೀಶನ್ನೇ ಬಕ್ಕಾರನ ಬರಗ ಮಾತ ಫೌಂಡೇಶನ್ ಇದ್ದ ಶಾಖೆಲೆಗೆ ಭಗವಂತೆ ನನಾತ್ ಆಯುಸ್ಸು ಆರೋಗ್ಯ ಸರ್ವ ಸಂಪದ ಅನುಗ್ರಹ ಮಲ್ಪಡಿ ಮಾತ್ರತ್ ಮಹಾದಾನಿಲ್ಲ ಬಡುಗೆ ನನಾತ್ ಒದಗಿದ ಬರಡೆ ಪಡ್ಪನ ಆಶಯದೊಟ್ಟಿಗೆ 2 ಪಾತ್ರರನ್ನು ಸತೀಶನ್ನೇ ಪನೋಡುಂದ ಅದ ವಿನಂತಿ ಮಾಡ್ತಾರೆ. ತಾಯಿ ಗದಿವೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದ ದೈವ ದೇವರುಗಳನ್ನು ಪ್ರಾರ್ಥಿಸಿ ಎಲ್ಲ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರಿಗೆ ವಂದಿಸಿ ಪ್ರಭಾಕರ್ ಶೆಟ್ಟರ ಎಲ್ಲ ಬಂಧುಗಳೇ, ಪ್ರಭಾಕರ ಹೇಗೆ ಅಂತ ನಮ್ಗೆ ಗೊತ್ತಿದೆ. ಒಳ್ಳೆಯ ಹುಡುಗ, ದಿವಾಕರ್ ದಾಸರು ಬಹಳ ಪ್ರೀತಿಯಿಂದ ಸಾಕಿದ ಹುಡುಗ, ಅವ್ರ ಜೊತೆ ಬೆಳೆದಂತ ಹುಡುಗ. ತುಂಬಾ ಸಮಯಗಳಿಂದ ನನ್ನಲ್ಲಿ ಹೇಳ್ತಾ ಇದ್ರು ನಮ್ಮ ಮನೆ ಕಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ ಅಂತ. ಮತ್ತೆ ಗವಳಿ ಕಟ್ಟಿಯವರ ಅದಕ್ಕೆ ದನಿಗೂಡಿಸಿದ್ರು. ಮತ್ತೆ ಎಲ್ಲ ಬಂಧುಗಳು ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾವು ಸ್ವಲ್ಪ ಮಟ್ಟಿಗೆ ಸಹಕಾರ ಮಾಡುವಾಗಾಯಿತು. ಒಂದು ನಿಷ್ಠೆಯಿಂದ ಕೆಲಸ ಮಾಡಿದರೆ ಭಗವಂತನು ಅವರಿಗೆ ಅನುಗ್ರಹಿಸ್ತಾರೆ ಎಂಬುದಕ್ಕೆ ಪ್ರಭಾಕರನೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ. ಒಂದು ಯಕ್ಷಗಾನದ ಡ್ರೆಸ್ಸಿನ ಕೆಲಸ ಮಾಡಿಕೊಂಡು
ಈ ಸಣ್ಣ ಮಕ್ಕಳೊಂದಿಗೆ ಬಂಗಾರದಂತ 2 ಮಕ್ಕಳಿದ್ದಾರೆ. ಜೀವನ ಸಾಗಿಸಿಕೊಂಡು ಇಷ್ಟು ಕಷ್ಟದಲ್ಲಿ ಬೆಳೆದರೂ ಕೂಡ ಸಮಾಜದಲ್ಲಿ ಗೌರವಾನ್ವಿತವಾಗಿ ಮಾನ ಮರ್ಯಾದೆಯಿಂದ ಬದುಕಬೇಕೆಂಬ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಲಿಕ್ಕೆ ಹೊರಟು ಏನೇ ಕಷ್ಟ ಬಂದರೂ ಅದನ್ನು ಪೂರೈಸಬೇಕು, ಪೂರ್ತಿ ಮಾಡಬೇಕೆಂಬ ಛಲದಿಂದ ಮುಂದುವರಿದ್ದಾರಲ್ಲ, ಅದಕ್ಕೆ ಪ್ರಭಾಕರ್ ದೊಡ್ಡ ಕೈ ಚಪ್ಪಾಳೆ ಸಲ್ಲಬೇಕು. ನಾವು ಏನಿದ್ರು ಸಹಾಯ ಮಾಡಲಿಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ನೀವೆಲ್ಲ ಪುಣ್ಯವಂತರು, ಯಾಕಂತ ಹೇಳಿದ್ರೆ ಈ ಊರಿನವರು, ನಿಮಗೆ ಹತ್ತಿರದಲ್ಲಿ ನಮ್ಮ ಮಹಾದಾನಿಗಳು, ನಿಮ್ಗೆಲ್ಲರಿಗೂ ಗೊತ್ತಿದ್ದವರ ಪರಿಚಯ ನಾನು ಮಾಡಬೇಕಾಗಿಲ್ಲ. ಬರುಡ ಶಶಿಧರ್ ಶೆಟ್ಟರ ಮನೆ ಇಲ್ಲಿ ನಿಮ್ಗೆ ನೆರೆಗೊರೆ. ಅವರು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಬಂಧುಗಳನ್ನು ಕಾಣ್ತಾ ಇದ್ದಾರೆ ಎಂದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ನಮ್ಮ ಯಕ್ಷಧ್ರುವ ಪಟ್ನ ಫೌಂಡೇಶನ್ಗೆ ದೊಡ್ಡ ಮಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ದಾನ ನೀಡಿ ಕಷ್ಟದಲ್ಲಿರುವ ಕಲಾವಿದರನ್ನು ಮೇಲೆತ್ತು, ನಿನಗೆ ಏನು ಬೇಕು ಹೇಳು, ನಾನಿದ್ದೇನೆ ನಿನ್ನ ಜೊತೆ ಅಂತ ನಮ್ಗೆ ಬೆನ್ನು ತಟ್ಟಿದವರು ಬರೋಡ ಶಶಿಧರ್ ಶೆಟ್ಟರು. ಅವರ ನೇತೃತ್ವದಲ್ಲಿ ಇದು ಮುಂದುವರಿಯುತ್ತದೆ. ಅದ್ರ ಜೊತೆಗೆ ನಮ್ಮ ಹೆಮ್ಮೆಯ ದಾನಿಗಳಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರಾಗ್ಲಿ, ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಾಗ್ಲಿ, ಅನೇಕ KD ಶೆಟ್ಟಿ ಅವರಾಗ್ಲಿ, ಬೇರೆ ಬೇರೆ ನಮ್ಮ ದಾನಿಗಳು ಇರುವ ಕಾರಣ ಇದನ್ನೆಲ್ಲ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಿದೆ. ಮೊನ್ನೆ ನೀವು ಮೇ 31ನೇ ತಾರೀಕು ನೀವು ನೋಡಿರ್ಬೋದು, ಬಂದವರಿಗೆ ಗೊತ್ತಿದೆ. 1 ವರ್ಷದಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ, ಕಲಿಯುವಂತಹ ಮಕ್ಕಳಿಗೆ 1,20,00,000 ರೂಪಾಯಿ ಒಂದು ದಿವಸದಲ್ಲಿ ಸ್ಕಾಲರ್ಶಿಪ್ ನೀಡಿದ್ದೇವೆ ನಮ್ಮ ಫೌಂಡೇಶನ್. ಒಂದು ದಿವಸದಲ್ಲಿ ಅದು ಎಜುಕೇಶನ್ಗೆ ನೀಡುವಂತಹ ಒಂದು ಫಂಡ್. 1 ವರ್ಷದಲ್ಲಿ 3 ರಿಂದ 4 ಕೋಟಿ ಒಂದು ಫೌಂಡೇಶನ್ ಚಾರಿಟಿ ಮಾಡ್ತದೆ ಅಂತ ಹೇಳಿದ್ರೆ ಇದು ಒಂದು ಭಗವಂತನ ಅನುಗ್ರಹ ಅಲ್ಲದೆ ಬೇರೆ ಯಾವುದೂ ಅಲ್ಲ. ನಾವು ಹೇಗಿದ್ದೇವೆ ಅಂತ ನಮ್ಗೆ ಗೊತ್ತಿದೆ. ಆ ಕಷ್ಟದಿಂದ ನಾವು ಬಂದ ಕಾರಣ ಇನ್ನೊಬ್ಬರ ಕಷ್ಟ ನಮ್ಗೆ ಬೇಗ ಅರ್ಥ ಆಗುತ್ತೆ. ಆದ ಕಾರಣ ನಿಮ್ಮೆಲ್ಲರ ಪ್ರೀತಿ ಇರಲಿ. ಬರೋಡ ಶಶಿಧರ್ ಶೆಟ್ಟರ ಸಹೋದರರಾದ ರಾಜೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದಕ್ಕೂ ನಮ್ಗೆ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ನಾನು ಗೌರವಿಸ್ತಾ ಇದ್ದೇನೆ ರಾಜೇಶ್ ಅಣ್ಣ. ಅದ್ರ ಜೊತೆಗೆ ನಮ್ಮ ಹಿರಿಯರಾದಂತಹ ಭುಜಬಲಿಯವರು, ಧರ್ಮಸ್ಥಳದ, ನಾನು ಪ್ರತಿಯೊಂದು ಬಾರಿ ಕೂಡ ನನ್ನ ಹೇಳಲಿಕ್ಕಿದೆ, ಮಂಜುನಾಥನ ಸಂಧಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡುವಂತವರು ಭುಜಬಲಿಯವರು. ಅವರ ಹಿರಿತನ ನಮಗೆ ತುಂಬಾ ಗೌರವವನ್ನು ತಂದುಕೊಟ್ಟಿದೆ. ನಮ್ಮ ಟ್ರಸ್ಟಿಗಳು ದೇವದಾಸಣ್ಣ, ಅವರು ಸರಳ ಜೀವಿಯಾಗಿ ಎಲ್ಲರ ಜೊತೆ ಬೆರೆತು ನಾನು ನಿಮ್ ಜೊತೆ ಇದ್ದೇನೆ ಅಂತ ನಮಗೆ ಬೆನ್ನು ತಟ್ಟುವಂತ ದೇವದಾಸಣ್ಣ ನಮ್ಮ ಜೊತೆ ಇದ್ದಾರೆ. ನಮ್ಮ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದ ಸುರೇಶ್ ಅಣ್ಣ, ಇಲ್ಲಿ ಏನೇ ಕಾರ್ಯಕ್ರಮಗಳಾಗಬೇಕಿದ್ರು ಸುರೇಶ್ ಅಣ್ಣ ನೇತೃತ್ವ, ಬೆಳ್ತಂಗಡಿ ಘಟಕದ ನೇತೃತ್ವ. ಹಾಗಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಡಾಕ್ಟರ್ ಶಿತಿಗಂಟ ಭಟ್ರು, ಯಾವ ಕಲಾವಿದನಿಗೊಂದು ಸಣ್ಣ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ಮೊದಲು ಬಂದು ನಿಲ್ಲುವಂತವರು ಡಾಕ್ಟರ್ ಶಿತಿಗಂಟ ಭಟ್ರು. ದಿನೇಶ್ ಅಣ್ಣಯ್ಯರಿಗೆ ಸೌಖ್ಯ ಇಲ್ಲದಂತಹ ಸಂದರ್ಭದಲ್ಲಿ ನನಗೆ ಅನೇಕ ಬಾರಿ ಫೋನ್ ಮಾಡಿ ಸತೀಶ್ ಅಣ್ಣ ಇಂಜಿನ ಮಂಪುರ ಅಂತ ಕೇಳಿ ಅವರ ಎಲ್ಲ ಆಗು ಹೋಗುಗಳಲ್ಲಿ ಕೊನೆಯವರೆಗೆ ನಿಂತವರು ಡಾಕ್ಟರ್ ಶಿತಿಗಂಟ ಭಟ್ರು. ಅವರು ನಮ್ಮ ಫೌಂಡೇಶನ್ ಕಾರ್ಯದರ್ಶಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. ದಿವ್ಯಕರದಾಸರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪ್ರಭಾಕರನ ಒಂದು ಕುಟುಂಬ, ಅದು ಒಂದು ಕುಟುಂಬವೇ. ಅವರನ್ನು ಬೆಳೆಸಿದಂತ ಒಂದು ಕೀರ್ತಿ ಅವರಿಗೆ ಸಲ್ತದೆ. ನಿಮ್ಮೆಲ್ಲರ ಪ್ರೀತಿ, ಈ ಫೌಂಡೇಶನ್ ಇಷ್ಟು ಎತ್ತರಕ್ಕೆ ಬೆಳಿಬೇಕಿದ್ರೆ ನಿಮ್ಮೆಲ್ಲರ ಪ್ರೀತಿ ಕಾರಣ. ಪೇರ್ಲ ಹೊಸ ಮನೆ ದಿವಂಗತ ಅಹಲ್ಯ ಕಾಂತಪ್ಪ ಶೆಟ್ಟಿಯ ಸ್ಮರಣಾರ್ಥ ಅಂತ ನಮಗೆ ಕೊಡುಗೆ ಕೊಟ್ಟವರು ಹೇಳಿದ್ದಾರೆ, ನನ್ನ ಹೆಸರನ್ನು ಹೇಳಬಾರದು ಅಂತ. ಆದ್ರೂ ನಾನು ಹೇಳದೆ ನನಗೆ ವಿಧಿ ಇಲ್ಲ. ಅದು ನಮ್ಮ ಬರೋಡ ಶಶಿಧರ್ ಶೆಟ್ಟರ ಆತ್ಮೀಯ ಮಿತ್ರರಾದಂತಹ, ನಮ್ಮೆಲ್ಲರ ಆದರಣೀಯರಾದಂತಹ ನಮ್ಮ ಶಂಕರ್ ಶೆಟ್ಟರು, ಗುಜರಾತ್ ಅಂಕಿಲೇಶ್ವರ, ಅವರ ತಂದೆ ತಾಯಿಗಳ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಅವರು ಆ ಮನೆಗೆ. ಈ ಮನೆಯಲ್ಲಿ ಉತ್ತರೋತ್ತರ ಸುಖ ಶಾಂತಿ ನಿಮಗೆ ಸಿಗಲಿ, ಉತ್ತರೋತ್ತರ ನೆಮ್ಮದಿ ನಿಮಗೆ ಸಿಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದರ ಜೊತೆಗೆ ಎಲ್ಲ ಬಂದಂತ ಬಂಧುಗಳಿಗೆ ಪಟ್ಟ ಫೌಂಡೇಶನ್ ಪರವಾಗಿ ಆತ್ಮೀಯವಾದ ವಂದನೆಯನ್ನು ಅರ್ಪಿಸುತ್ತಾ, ನಮ್ಮ ಕವಲಪೇಟೆಯ ಮಿತ್ರರಾದಂತಹ ದಿನೇಶ್ ಅವರಿಗೂ ವಂದಿಸಿ, ಎಲ್ಲ ಬಂಧುಗಳಿಗೆ ಮತ್ತೆ ನಮ್ಮ ದಾನಿಗಳಿಗೆ, ಅದರ ಜೊತೆಗೆ ಈ ಮನೆಯನ್ನು ಕೊಟ್ಟಂತಹ ಶಂಕರ್ ಶೆಟ್ಟಿ ಹಾಗೂ ಅವರ ಕುಟುಂಬಿಕರಿಗೆ ಒಳ್ಳೆಯದಾಗ್ಲಿ, ಇನ್ನಷ್ಟು ಕೊಡುಗೆ ಕೊಡುವಂತಹ ಭಾಗ್ಯವನ್ನು ಅವರಿಗೆ ಕೊಡಲಿ. ಅವರು ಈಗಾಗಲೇ ಮತ್ತೊಂದು ಮನೆಯನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ನಾನು ನಿನ್ನೆ ದೂರವಾಣಿ ಕರೆ ಮಾಡಿ ಹೇಳಿದೆ, ಇವತ್ತು ನಿಮ್ಮ ಮನೆ ನನ್ನ ಹಸ್ತಾಂತರ ಮಾಡ್ತೇವೆ ಅಂತ ಹೇಳುವಾಗ ಸತೀಶ್ ಅಣ್ಣ ಅನೋಂಜಿ ಇಲ್ಲೇ ಕಳೆದುರ್ಲಿ, ಅನೋಂಜಿಗೆ ರೂಪಾಯಿ ಅಂತ ಅಂದ್ರೆ ಈ ಮನಸ್ಸು ದಾನಿಗಳಿಗೆ ಅಂತ ಮನಸ್ಸು ಸಿಗ್ಬೇಕು. ಅದು ನಮಗೆ ಬಹಳ ಅನುಕೂಲ ಆಗುತ್ತೆ ನಮಗೂ ಮುಂದುವರಿಲಿಕ್ಕೆ. ಹಾಗಾಗಿ ಸ್ವಲ್ಪ ಬರುವಾಗ ತಡ ಆಯಿತು. ಒಂದು ಎಕ್ಸಲೆಂಟ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸಿ ಇಲ್ಲಿ ಬಂದೆ. ಇನ್ನು ಇಲ್ಲಿಂದ ಉಡುಪಿಗೆ ಹೋಗಬೇಕು. ಹಾಗಾಗಿ ಕ್ಷಮಿಸಿ, ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ಅರ್ಚಕವರಿಯರಿಗೂ ವಂದಿಸಿ, ಎಲ್ಲರಿಗೂ ಭಗವಂತ ಅನುಗ್ರಹ ಸಿಗಲಿ ಎಂಬುದಾಗಿ ಯಾಚಿಸುತ್ತಾ ಬೇಡುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸತೀಶಣ್ಣ, ನಿಮ್ಮ ಸಾಧನೆ, ನಿಮ್ಮ ಸಾಹಸ
ಯಾವತ್ತು ಒಂದು ಕಲಾಕ್ಷೇತ್ರಕ್ಕೆ ಆದರ್ಶವಾಗಿ ಉಳಿಯಲಿ ಅಂತ ನಾವು ಅಪೇಕ್ಷೆ ಪಡುತ್ತೇವೆ. ಯಕ್ಷಗಾನದಲ್ಲಿ ಬಹಳಷ್ಟು ಮಂದಿ ಭಾಗವತರು ಆಗಿ ನಿರ್ಗಮಿಸಿದ್ದಾರೆ. ಆದ್ರೆ ಒಬ್ಬ ಭಾಗವತನಾಗಿ ಬಹಳ ಕಷ್ಟದಿಂದ ಬೆಳೆದು ಬಂದು ಇತರರ ಕಷ್ಟಕ್ಕೆ ಸ್ಪಂದಿಸಿ ಒಬ್ಬ ಮೇಳದ ಯಜಮಾನ ಮಾಡುವ ಕೆಲಸಕ್ಕಿಂತ ದುಪ್ಪಟ್ಟು ಅವರಿಗೆ ಸಂದೇಶಕರಾಗಿ, ಯಾವ ಯಜಮಾನರು ಮಳೆಗಾಲದಲ್ಲಿ ಕಲಾವಿದರ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಆದರೆ ಕಲಾವಿದರ ಬಗ್ಗೆ ಮಳೆಗಾಲದಲ್ಲಿ ಒಬ್ಬ ಯೋಚನೆ ಮಾಡುವ ಸಂಚಾಲಕ ಅಂತ ಇದ್ರೆ ಅದು ಪಟ್ಲ ಸತೀಶ್ ಶೆಟ್ರು ಮಾತ್ರ. ಅಂತ ಒಂದು ಘನತವೆತ್ತ ವ್ಯಕ್ತಿತ್ವ. ಆದ್ದರಿಂದಲೇ ನಿಮ್ಮ ಒಳ್ಳೆಯ ಗುಣಕ್ಕೆ ಭಗವಂತ ಬಹಳಷ್ಟು ಒಳ್ಳೆಯ ದಾರಿಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಮುಂದೆಯುವಂತಹ ಅವಕಾಶಗಳು ಒದಗಿ ಬರಲಿ ಅಂತ ಆಶಿಸುತ್ತಾ ಎರಡು ಮಾತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಂದನಾ ರೈ, ಕಾರ್ಕಳದ ಶಿಕ್ಷಕರು, ನಾಟ್ಯ ಗುರುಗಳು, ನೃತ್ಯ ಗುರುಗಳು ಇವರು ಬಂದಿದ್ದಾರೆ. ಇವರ ಜೊತೆಯಲ್ಲಿ ಬಹಳಷ್ಟು ಮಂದಿ ಕಲಾವಿದರು, ಹಿರಿಯರು ಬಂದಿದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಅವರನ್ನು ಮತ್ತೆ ಗೌರವಿಸುವುದಕ್ಕಿದ್ದೇವೆ. ಹಾಗಾಗಿ ಎರಡು ಮಾತುಗಳನ್ನು ಭುಜಬಳಿಯವರು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥ. ಈ ಕ್ಷೇತ್ರದ ಎಲ್ಲ ದೇವತೆಗಳ ಸುತ್ತ ಎಲ್ಲ ಆತ್ಮೀಯರೇ, ಮುಖ್ಯವಾಗಿ ಈ ಮನೆಯ ಕಲ್ಪನೆ ಮಾಡಿದಂಥ ನಮ್ಮ ಭಾಗವತರೆ. ಯಾಕಂತ ಹೇಳಿದ್ರೆ ಈ ಮನೆ ಆಗ್ಬೇಕಂತಂದ್ರೆ ಅವರ ಕಲ್ಪನೆ ಪಟ್ಟ ಹೊಡಿಸಿ ಮುಖಾಂತರ ಮನೆ ಆಗ್ತಾ ಇದೆ. ಇವಾಗಲೇ 64ನೇ ಮನೆ, 100 ಮನೆ ಯೋಜನೆ ಆಗಿದೆ. ನಾವು ನೆನಪಿಸಬೇಕಾದ್ದು ಈ ಸಂದರ್ಭದಲ್ಲಿ ಸಾಮುಗರನ್ನು, ಇವರೆಲ್ಲ ಕಾರ್ಯಕ್ರಮ ನೋಡಿ ಒಂದು 20 ಮನೆ ಕಟ್ಟುವಷ್ಟು ಜಾಗ ಹೋಗ್ಬಿಡ್ತಾರೆ. ಅಲ್ಲಿ ಕೂಡ ಮನೆ ಆಗ್ತಾನೆ ಇದೆ. ಅಂತೂ 100 ಮನೆ ಕೆಲಸ ಕೂಡ ಈಗಲೂ ಆಗ್ತಾ ಇದೆ. ಆ 100 ಮನೆ ಆದಷ್ಟು ಶೀಘ್ರವಾಗಿ ಆಗಲಿ ಅಂತ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನಾವು ದಿವಾಕರ್ ಕಾವುಗಟ್ಟೆ ಇವರನ್ನ ಈ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಹೌದು, ಆದರೆ ಅವರು ಬರೀ ಡ್ರೆಸ್ ಬಾಡಿಗೆ ಕೊಡು ಮಾತ್ರ ಅಲ್ಲ, ಕಲಾವಿದರಾಗಿ ಹಾಗೆ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಜೊತೆಗೆ 4 ಜನರಿಗೆ ಕೂಡ ಅವರ ಜೊತೆಯಲ್ಲಿ ಬಹಳ ಸಂತೋಷ ಪಡ್ತಾರೆ. ನಾನು 4 ಜನರಿಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದೇನೆ. ಇದು ಬೇಕಾದ ಒಬ್ಬ ಕಲಾವಿದನಿಗೆ, ಕಲಾವಿದನ ಗುರುಸಿಗೆ ಹೆಲ್ಪ್ ಮಾಡುವಂಥದ್ದು. ಇವತ್ತು ಅವರ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗಿಲ್ಲ, ಇವರನ್ನು ಇವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇಂಥವ್ರಿಗೆ ಬಹಳ ಕಡಿಮೆ. ಒಂದು ಮನೆಯಲ್ಲಿ ಒಬ್ಬರನ್ನು ಸಾಕೋದೇ ಕಷ್ಟ ಇದೆ, ಬೇರೆಯವರು ಮನೆಯವರ ಅಲ್ಲದೆ. ಅಂದರೆ 4 ಜನರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ನಾನು ಬಹಳ ಸಂತೋಷ ಹೋಗ್ತಿದ್ದೇನೆ. ನಿಮಗೆ ಇಂಥ ಒಂದು ಶಕ್ತಿ ಅದೇವರಿಗೆ ಮುಂದೆ ಕೂಡ ಕೊಡಲಿ ಅಂತ ಹೇಳ್ತಾ ಇದ್ದೇನೆ ದಾಸ್ ಅವರೇ. ಹಾಗೆ ಉತ್ತಮವಾದ ವೇಷಭೂಷಣ ಹೌದು, ನಿಮ್ಗೆ ಗೊತ್ತಿರ್ಬೋದು, ನಾನು ಹೇಳಬೇಕಂತಿಲ್ಲ. ಆದರೂ ಈ ಮನೆ ಆಗಿ ಕೂಡ ಅವ್ರು ಕೂಡ ಅವರ ಇಂತಿದ್ದು ಸಹಕಾರ ಕೂಡ ಅವ್ರು ಹೇಳಿದ್ರು. ಅದೊಂದು ಮನಸ್ಸಿಗೆ ನನಗೆ ನಾನು ತುಂಬ ಸಹಕಾರ ಮಾಡಬೇಕಂದ್ರೆ ಅವರ ಮನೆಯದೇ ಕಾರ್ಯಕ್ರಮ ಎರಡು ಇದ್ದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೇಕಂತ ಮನಸ್ಸಿತ್ತು, ಆದರೆ ಆಗಲಿಲ್ಲ. ಮುಂದೆ ಕೂಡ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಅದು ಇಂಥ ಗುಣ ಬೇಕು. ಏನೇ ಆಗಲಿ ನಮ್ಮ ಪಟ್ಲ ಫೌಂಡೇಶನ್ ಇಂಥ ಹಲವಾರು ಕಾರ್ಯಕ್ರಮ ಆಗಿ ನಾನು ಹೇಳ್ತೇನೆ ಹೇಳುವುದಿಲ್ಲ. ಮುಖ್ಯವಾಗಿ ಭಾಗವತರು ಮತ್ತೆ ಒಳ್ಳೆಯ ದಾನಿಗಳು ಹಾಗೆ ಹೇಳಿದ ಹಾಗೆ ನಮ್ಮ ಹತ್ತಿರದಲ್ಲಿ ಬರಲು ಸಜ್ಜಿದ್ದಾರೆ. ಅವರ ತಮ್ಮವರಿದ್ದಾರೆ, ಅವರಾಗಿದ್ದಾರೆ. ಅವರು ಕೂಡ ದಾನಿಗಳಲ್ಲಿ ಮತ್ತೆ ಅವರು ಕೂಡ ಯಾವಾಗ ನಾವು ನಾನು ಯಾವಾಗ ನೋಡ್ತಾ ಇದ್ದೇನೆ ಅವರನ್ನು ಅಂತ ಒಂದು ಇವರು ನಿಮ್ಮ ಹತ್ತಿರನೇ ಇದ್ದಾರೆ. ಇವರೆಲ್ಲ ಪೂರ್ಣ ಸಹಕಾರ. ಜೊತೆಗೆ ದೇವದಾಸ್ ಶೆಟ್ಟಿ ಇದ್ದಾರೆ, ನಮ್ಮ ಪಟ್ಲ ಫೌಂಡೇಶನ್ ಅಧ್ಯಕ್ಷರಿದ್ದಾರೆ, ಪಟ್ಲ ಕಾರ್ಯದರ್ಶಿಗಳಿದ್ದಾರೆ. ಇವರನ್ನೆಲ್ಲ ನೆನಪಿಸಬೇಕು. ವಿಶೇಷವಾಗಿ ಈ ಮನೆಯಲ್ಲಿ ಪ್ರಭಾಕರ್ ಶೆಟ್ಟಿ ಅವರು ಮನೆಯಲ್ಲಿ ಕೂತ್ಕೊಳ್ತಾರೆ. ಮುಂದಕ್ಕೆ ಅವರ ಜೀವನ ಹೇಗೆ ಅಂತ, ಆ ಜೀವನ ಚೆನ್ನಾಗಿ ನಡೆಯುವಾಗೆ ಈ ಮನೆಗೆ ಫೌಂಡೇಶನ್ ದೊರಕಿದೆ. ಆದರೆ ಅವರು ಖಂಡಿತ ಸಾಲ ಕೂಡ ಸ್ವಲ್ಪ ಮಾಡಿರ್ಬೋದು, ಆದರೆ ಆ ಸಾಲವನ್ನು ಬೇಗ ತೀರಿಸುವಂಥ ಅನುಗ್ರಹ ದೇವರು ಮಾಡಲಿ ಅಂತ ಈಗ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಮನೆ ಕಟ್ಟಿ ಕೂತ್ಕೊಳ್ತಾರೆ, ಆದರೆ ಯೋಚನೆ ಇರ್ತದೆ ನನ್ನ ಸಾಲ ಯಾವುದು, ಆದರೆ ಆ ಸಾಲವನ್ನು ಬೇಗ ತೀರಿಸುವಾಗೆ ಆ ದೇವರ ಅನುಗ್ರಹ ಮಾಡಿ ಅಂತ ಹೇಳುತ್ತಾ ಈ ಮನೆಯಲ್ಲಿ ಬೆಳೆದ ಮಕ್ಕಳು ಕೂಡ ಒಳ್ಳೆಯ ಉದ್ಯೋಗಕ್ಕೆ ಹೋಗಿ ಈ ಮನೆ ಆದಮೇಲೆ ನಮ್ಮ ಮಕ್ಕಳು ಒಳ್ಳೆಯದಾಗಿದ್ದಾರೆ ಅಂತೇಳಿ ಅವರ ಇಬ್ಬರಿಗೂ ಕೂಡ ಗಂಡ ಹೆಂಡತಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾದ ದೇವರ ಅನುಗ್ರಹ ಯಾವುದು ಎಲ್ಲೇ ಅಂತೇಳಿ ನಾನು ಹೆಚ್ಚಿನ ಮಾತಾಡಿರುವುದೇ. ಎಲ್ಲಿದ್ದು ದೇವರು ಆರೋಗ್ಯ ಭಾಗ್ಯ ಸುಖ ಮಾಡಿಕೊಳ್ಳಿ ಅಂತೇಳಿ ಇನ್ನೂ ಕೂಡ ನಮ್ಮ ಪಟ್ಲ ಫೌಂಡೇಶನ್ಗೆ, ನಮ್ಮ ಪಟ್ಲ ಭಾಗವತರಿಗೆ ಎಲ್ಲ ದಾನಿಗಳ ಪೂರ್ಣ ಸಹಕಾರ ಸಿಗುವಂತೆ ಆ ದೇವರ ಅನುಗ್ರಹ ಯಾವಾಗಲೂ ಕೊಡಿ ಅಂತ ಹೇಳುತ್ತಾ, ಯಾವಾಗ ನಾನು ಹೇಳಿಕೊಟ್ಟು ಪಟ್ಲ ಭಾಗವತರಿಗೆ ನಿಮಗೆ ಆರೋಗ್ಯ ಮುಖ್ಯವಾಗಿ ಕೊಡಬೇಕು ದೇವರು. ಆ ಆರೋಗ್ಯವನ್ನು ಸದಾ ಯಾವಾಗ ಕೊಡಲಿ ಅಂತ ಹೇಳುತ್ತಾ, ಅವರ ಗಂಟ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ಒಂದು ಮಾತು ಹೇಳ್ತೇನೆ. ಇವತ್ತು ಹೇಳಲೇಬೇಕು. ನಾನು ಒಂದು ಅಯೋಧ್ಯೆ ತೋರುವುದ ಕಾಣುತ್ತೆ. ಅಯೋಧ್ಯೆ ದುಬೈಯಲ್ಲಿ ಕಾಣುತ್ತೆ. ಹೌದಲ್ಲ, ಗೊತ್ತಲ್ಲ, ಒಬ್ಬರು ಸಿಂಗಾಪುರದವರು. ಈ ಮಾತು ನಾನು ಇಲ್ಲಿ ಹೇಳಲೇಬೇಕು. ಪಟ್ಲ ಭಾಗವತರ ಸ್ವರ ಕೇಳಿ ದುಡ್ಡು ಕೊಟ್ಟವರು. ಅವರ ಪರಿಚಯ ಇಲ್ಲ, ಹೌದಾ? ಒಂದು ಪರಿಚಯ ಇಲ್ಲ, ಮತ್ತು ಪರಿಚಯ ಇಲ್ಲಲ್ಲ. ನಾವು ಅಲ್ಲಿ ದುಬೈ ಹೋಗಿ ಏರ್ಪೋರ್ಟಲ್ಲಿ ಕೂತ ಒಳ್ಳೆ ಪಟ್ಲ ಭಾಗವತ ಬನ್ನಿ, ಎಲ್ಲ ಬನ್ನಿ ಅಂತ ಹೇಳ್ತೆ. ಆ ಮನುಷ್ಯ ಅವರು ಸಿಂಗಾಪುರದಲ್ಲಿ 25 ಲಕ್ಷ ಆಗಲೇ ಕೊಟ್ಟರು. ಜೊತೆಗೆ ಮರುದಿವಸ 75 ಲಕ್ಷ, 1 ಕೋಟಿ
ಪಟ್ಲ ಭಾಗದ ಸ್ವರವನ್ನು ಕೇಳಿ ಬಂದುಕೊಟ್ಟಿದ್ದಾರೆ. ನನ್ನ ಹತ್ರ ಕೂತ್ಕೊಂಡು ಮಾತಾಡಿದ್ರು, ನಾನು ಅವರ ಸ್ವರಕ್ಕೆ ನಿಂತು ಬಂದವನು, ಆದ್ರಿಂದ ನನ್ನ ಹೆಸರು ಕೂಡ ಹೇಳ್ಬಾರ್ದು ಅಂತ ಹೇಳಿದರು ಆ ಟೈಮಲ್ಲಿ. ಇವರು ಕೂಡ ಹೇಳಿದ್ದಾರೆ, ಆದರೂ ಇವರು ಹೇಳ್ತಾರೆ ಆ ಟೈಮಲ್ಲಿ. ಆದರೆ ಆ ಸ್ವರಕ್ಕೆ ಒಂದು ಎಷ್ಟು ಇದಿದೆ, ಮತ್ತೆ ಆ ಭಾಗವತರ ನಿಷ್ಠೆ, ಮತ್ತೆ ಕಲಾವಿದರ ಮೇಲೆ ಇರುವಂತಹ ಪ್ರೇಮ, ಇದೆಲ್ಲ ದೇವರ ಅನುಗ್ರಹ ಅಂತ ಹೇಳುತ್ತಾ ಇಲ್ಲಿ ಸೇರಿ ಎಲ್ಲಿಗೆ ಒಳ್ಳೆಯದಾಗಿದೆ ಅಂತ ಹೇಳುತ್ತಾ ಹೆಚ್ಚಿನ ಮಾತಾಡಿ ಇನ್ನೊಂದ್ಸರಿ ಹೇಳ್ತಿದ್ದೇನೆ. ಕಲಾಪ್ರಾಪ್ತಿ ಮುದ್ದೆ ಆಗಿದೆ, ಇನ್ನೂ ಹೆಚ್ಚು ಕಲಾಪ್ರಾಪ್ತಿ ಆಗಲಿ ಅಂತ ಹೇಳಿ ದೇವರನ್ನು ಬೇಡ್ಕೊಳ್ಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಈಗನೇ ಮಾತಾಡ್ಬೇಕು ಅಂತ ಪಟ್ಲ ಭಾಗವತರು ಹೇಳಿದ್ರು. ಎಲ್ಲರಿಗೂ ನಮಸ್ತೆ. ನಮ್ಮ ಗೃಹಪ್ರವೇಶಕ್ಕೆ ಬಂದಂತ ಎಲ್ಲರಿಗೂ ಸ್ವಾಗತ. ಹಾಗೂ ಯಕ್ಷ ಫೌಂಡೇಶನ್ ಘಟಕದ ನಮ್ಮ ಮೆಚ್ಚಿನ ಅಣ್ಣನಾದಂತಹ ಪಟ್ಟ ಸತೀಶ್ ಶೆಟ್ಟರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹಾರ್ದಿಕ ಸ್ವಾಗತ. 27 ವರ್ಷದಿಂದ ಸುದ್ದಿಹಾಸನಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. 10 ವರ್ಷದ ಮೊದಲು ನನ್ನ ಮನೆ ಕಟ್ಟಬೇಕೆಂಬ ಆಸೆ ಇತ್ತು. ಫೌಂಡೇಶನ್ ಆಗಿ ಗೋಡೆಯನ್ನು ಮಾಡಿಬಿಟ್ಟಿದ್ದೇನೆ. ಅದು ಇನ್ನು ಹೇಗೆ ಮುಂದುವರಿಸುವುದು ಎಂಬ ಕಷ್ಟದಲ್ಲಿ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಅಣ್ಣನಾದ ದಿನೇಶಣ್ಣ ಹಾಗೂ ದಿವಕಣ್ಣಲ್ಲಿ ಹೇಳಿದಾಗ, ಅವರು ಪಟ್ಲ ಸತೀಶ್ ಶೆಟ್ಟರು ಇವರಲ್ಲಿ ವಿಚಾರವನ್ನು ತಿಳಿಸಿದಾಗ ಅವರು ಪ್ರೀತಿಯಿಂದ ಒಪ್ಪಿಗೆಯನ್ನು ಕೊಟ್ಟು ಈ ಮಟ್ಟಕ್ಕೆ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಸಂಸಾರದ ಪರವಾಗಿ ಅವರಿಗೆ ಹಾರ್ದಿಕ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಾಗೆ ಬಂದಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಮನೆಗೆ ಕೊಡುಗೆಯಾಗಿ ದಾನಿ ಕೊಟ್ಟಂತಹ ಪೆರ್ಲ ಹೊಸ ಮನೆ ದಿ ಅಹಲ್ಯ ಕಾಂತಪ್ಪ ಶೆಟ್ಟಿ ಸ್ಮರಣಾರ್ಥ ಇವರಿಗೂ ನಮ್ಮ ಸಂಸಾರದ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತರೆ, ನಮ್ಮ ಆತ್ಮೀಯರು ಹಾಗೂ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರೇ, ಹಾಗೆ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದಂತಹ ಸುರೇಶಣ್ಣ, ಹಾಗೆ ನನ್ನ ಆತ್ಮೀಯರು, ಬಾಲ್ಯದಿಂದಲೂ ನಾವು ಒಟ್ಟಿಗೆ ಒಂದು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಕೂಡ ನಾವು ಬಾಲ್ಯದಿಂದಲೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಸಿದ್ಧಿಕಂಠ ಭಟ್ರೆ, ಹಾಗೆ ದೇವದಾಸರೇ, ಹಾಗೆ ನಮ್ಮ ಗುರುಗಳಿಗೆ ಸಮಾನ ಭುಜಬಲಿ ಅವರೇ, ನಮಗೆ ಸೂಕ್ತ ಸಲಹೆ ಸೂಚನೆಯನ್ನು, ವೇಷಭೂಷಣದಲ್ಲಿ ಸೂಕ್ತ ಸಲಹೆ ಸೂಚನೆಯನ್ನು ಕೊಟ್ಟುವಂತ ಭುಜಬಲಿ ಅವರೇ, ಹಾಗೆ ರಾಜೇಶ್ ಶೆಟ್ಟಿ ಅವರೇ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನೊಂದು ವಿಷಯವನ್ನು ಹೇಳಲೇಬೇಕು. ಯಾಕಂದ್ರೆ ಕೊರೋನಾದ ಮುಂಚೆ ನಾವು ಈ ಮನೆಗೆ ಫೌಂಡೇಶನ್ ಆಗಿ ಸ್ಲ್ಯಾಬ್ ಆಗಿತ್ತು. ಆದ್ರೆ ಕೊರೋನಾದ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಅಡಚಣೆ ಆಯಿತು, ನಮ್ಮ ಎಲ್ಲ ವ್ಯವಹಾರಗಳು ಕುಂದುತ್ತಾ ಹೋಯಿತು. ಆದ್ರೆ ಆ ಸಂದರ್ಭದ ಆ ನಂತರ ನಾವು ಬೆಳೆದಂತಹ ನಾವು ಈ ಮನೆಯನ್ನು ಹೇಗಾದ್ರೂ ಮಾಡಬೇಕು ಎನ್ನುವಂತಹ ಉದ್ದೇಶ ನಮ್ಮಲ್ಲಿತ್ತು. ಆಗ ಯಕ್ಷ ಶಿಕ್ಷಣಕ್ಕೆ ನಮ್ಮ ವೇಷಭೂಷಣ ಸದಾ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸತೀಶನನ್ನು ನಾವು ಅನುದಿನವೂ ವಿನಂತಿಸಿಕೊಳ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಸತೀಶನ ನಮಗೆ ಒಂದು ಧೈರ್ಯ ಮಾತು ಹೇಳಿದ್ರು, ನಮ್ಮ ಪಟ್ಲ ಯಕ್ಷಾಶ್ರಯದ ಮೂಲಕ ನಿಮಗೆ ಸಹಾಯವನ್ನು ಖಂಡಿತವಾಗಿಯೂ, ಅದು ಕೂಡ ಕೊಡುಗೆ ಕೊಡುವಂತಹ ವ್ಯಕ್ತಿಗಳಿಂದ ಸಹಾಯ ಮಾಡುವಂತ ತೆಗೆಸಿ ನಿಮಗೆ ಕೊಡ್ತೇವೆ ಅಂತ ಹೇಳಿ ಭರವಸೆಯ ಮಾತನ್ನು ಹೇಳಿದ ಕಾರಣ ನಾವೆಲ್ಲ ಆ ಕೆಲಸಕ್ಕೆ ಮುಂದೊತ್ತಿ ಹೋದೆವು. ಮಾತ್ರವೇ ಅಲ್ಲ, ನಾನು ಸಂತೋಷದಿಂದ ಹೇಳಬೇಕು, ಬೇರೆ ಏನಲ್ಲ, ನಮ್ಮ ಶ್ರುತಿಹಾಸ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂತಹ 4 ಜನರಿಗೆ ಈ ವರ್ಷ ಪಟ್ಲ ಯಕ್ಷಾಶ್ರಯದ ಒಂದು ಮನೆ ದೊರಕಿದೆ. ನಮಗೆ ಬಹಳ ಸಂತೋಷ. ಒಂದು ರಾಮಮೂಲ್ಯ, ಮತ್ತೊಂದು ಶಶಿಧರ್ ಬಾಚಕೆರೆ, ಆಮೇಲೆ ನಮ್ಮ ಶ್ರುತಿ ಆರ್ಟ್ಸ್ ನಲ್ಲೇ ಇದ್ದವರು ಕೃಷ್ಣ ಕುಮಾರ್ ಗೋಣಿಬೀಡು, ಇವರಿಗೆ ಕಟೀಲ್ ಮೇಳದಲ್ಲಿ ವೃತ್ತಿ ಕಲಾವಿದರಾಗಿ ದುಡಿತಾ ಇದ್ದಾರೆ, ಅವರಿಗೂ ಕೂಡ ಮನೆ ಪಾಸ್ ಆಯಿತು. ಹಾಗೆ ಪ್ರಭಾಕರ್ ಶೆಟ್ಟಿ, ಇವರೆಲ್ಲರ ಪರವಾಗಿ ನಾವು ಪಟ್ಲ ಸತೀಶ್ ಶೆಟ್ಟಿ ಅವರು, ಹಾಗೆ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಹೇಳಬೇಕಾದ್ದು ಬೆಳ್ತಂಗಡಿ ಘಟಕದವರು ಎಲ್ಲರಿಗೂ ಕೂಡ ನಾವು ಹೇಳಿದ ಕ್ಷಣವ ನಾವು ಈ ಮನೆಯ ಉದ್ಘಾಟನೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದು ನಮಗೆಲ್ಲರಿಗೂ ಕೂಡ ಬಹಳ ಸಹಕಾರ ಆಗಿದ್ದಾರೆ. ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾತ್ರವೇ ಅಲ್ಲ, ನಾನು ಹೇಳಬೇಕಾದ್ದು ಮುಖ್ಯವಾಗಿ ಹೇಳಬೇಕಾದ್ದು ಅಂತ ಹೇಳಿದ್ರೆ, ನಾನು ಒಬ್ಬ ಇದ್ರೆ ನಮ್ಮ ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಕಳೆದ 27 ವರ್ಷ ಆಯಿತು ನಮ್ಮ ಸುದ್ದಿಯ ಸಂಸ್ಥೆಯಾಗಿ. 27 ವರ್ಷದಿಂದ ಪ್ರಭಾಕರ ನಮ್ಮಲ್ಲಿ ದುಡಿದಂತಹ ಒಬ್ಬ ವ್ಯಕ್ತಿ, ನಮ್ಮ ಮನೆಯವನಾಗಿ. ನಮ್ಮ ಮನೆ ಮುಂಚೆ ಎಲ್ಲ 1 ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಮನೆಗೆ ಬರುವುದು ಅಂತ ಇತ್ತು. ಆದ್ರೆ ಮದುವೆ ಆದ ಮೇಲೆ ಮಾತ್ರ ಡೈಲಿ ಬರ್ಬೇಕಾಯ್ತು ಮನೆಗೆ. ಆದ ಕಾರಣ ನಾವೆಲ್ಲ ಕೂಡ ಬಹಳ ಮೆಚ್ಚುಗೆ ಅಂತ ಹುಡುಗ. ಯಾಕಂದ್ರೆ ಎಲ್ಲಿ ಕೂಡ ನಮ್ಮ ವೇಷಭೂಷಣ ಹೋಗುದಿದ್ರೆ ಆ ಸಂದರ್ಭದಲ್ಲಿ ಕೇಳುವುದು ಪ್ರಭಾಕರ ಬರ್ತಾನೆ ಅಲ್ವಾ ಅಂತ ಬಹಳ ಗುಣದ ಹುಡುಗ.
ಅವರ ಫ್ಯಾಮಿಲಿ ಕೂಡ ಹಾಗೆ ಅವ್ರಿಗೆ, ಯಾಕಂದ್ರೆ ಒಂದು ಅವ್ರಿಗೆ ಹೆಣ್ಣು ಕೊಟ್ಟಂತ ಪುತ್ತೂರಿನವರಿದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದಿರಿ. ನೀವೆಲ್ಲರೂ ಕೂಡ ದಯಮಾಡಿ ಊಟ ಮಾಡಿಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಗೆ ಕೊಡುಗೆ ನಿಂತಹ ಮುಖ್ಯವಾಗಿ ಪಟ್ಲ ಸತೀಶಣ್ಣ, ಎಷ್ಟು ಬಾರಿ ಅವರನ್ನ ಹೇಳಿದ್ರು ಕೂಡ ನಾವು ಸಾಕಾಗ್ಲಿಕ್ಕಿಲ್ಲ. ಮೊನ್ನೆ ಕೂಡ ನಾನು ಮಂಗಳೂರಿಗೆ ಹೋದಾಗ ಪರ್ಸನಲ್ ಆಗಿ ನಾನು ಕರೆದು ಪ್ರತ್ಯೇಕವಾಗಿ ಕರೆದು ಒಂದು ಮಾತು ಹೇಳಿದ್ರು, ಏನು ನೀವು ಹೆದರಬೇಡಿ, ನಿಮ್ಗೆಲ್ಲ ಏನು ಬೇಕಾದ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ನಮಗೆ ಹೃದಯ ತುಂಬಿ ಬಂತು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸತೀಶಣ್ಣನಿಗೆ ವಂದನೆಯನ್ನು ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. 27 ವರ್ಷದಿಂದ ಒಂದು ಸಂಸ್ಥೆಯಲ್ಲಿ ದುಡಿಯುವುದು ಒಬ್ಬ ಯಜಮಾನನ ಒಳ್ಳೆಯ ಗುಣವನ್ನು ಕಾಣಿಸ್ತದೆ. ಹೆಚ್ಚಾಗಿ ಡ್ರೆಸ್ಸಿನವರ ಒಟ್ಟಿಗೆ ಒಂದು 10 ವರ್ಷ ನಿಲ್ಲುವುದು ಕಡಿಮೆ, ಹೆಚ್ಚು ಕಡೆ ನೋಡಿದ್ರೆ. ಅಂಥದ್ರಲ್ಲಿ 27 ವರ್ಷ ದುಡಿದ ತನ್ನ ಜೊತೆಯಲ್ಲಿದ್ದವನಿಗೆ ಈ ಮನೆ ಕಟ್ಟುವಲ್ಲಿ ಬಹಳಷ್ಟು ಬೆನ್ನೆಲುಬಾಗಿ ನಿಂತು ಅವರಿಗೆ ಕಷ್ಟ ಕಾಲದಲ್ಲಿ ಸದಾ ಸಹಕಾರವಿದ್ದಂತ ಶ್ರುತಿ ಆರ್ಟ್ಸ್ ಕಾವಲ್ಕಟ್ಟೆ ಯಜಮಾನರಾದಂತಹ ದಿವಾಕರ್ ದಾಸ್ ಹಾಗೂ ಅವರ ಫ್ಯಾಮಿಲಿಯವರಿಗೆ ಒಬ್ಬ ಪ್ರಭಾಕರನ ಸಂಬಂಧಿಕನಾಗಿ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಹಿಂದಿನ ಕಾರ್ಯಕ್ರಮಕ್ಕೆ ಬಹಳ ಕೆಲಸದ ಒತ್ತಡ ಇದ್ರೂ ಆಗಮಿಸಿ ಸಮಯಕ್ಕೆ ಸರಿಯಾಗಿ ಗೃಹ ಪ್ರವೇಶವನ್ನು ಮಾಡಿಸಿಕೊಟ್ಟಂತಹ ಯಕ್ಷತ್ರುವ ಪಟ್ಲ ಫೌಂಡೇಶನ್ ಘಟಕದ ಸ್ಥಾಪಕಾಧ್ಯಕ್ಷರಾದ ಯಕ್ಷತ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಬರೋಡಾ ಶಶಿಧರ್ ಶೆಟ್ಟಿ ಸಹೋದರ ರಾಜೇಶ್ ಶೆಟ್ಟಿ ಇವರು ಇವತ್ತು ನಮ್ಮ ವೇದಿಕೆಯಲ್ಲಿ ಜೊತೆ ಸೇರಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪುಜಬಳಿ ಧರ್ಮಸ್ಥಳ ಇವರನ್ನು ಈ ಮನೆಯವರ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ದೇವದಾಸ್ ಶೆಟ್ಟರು ನಮ್ಮ ಕೇಂದ್ರೀಯ ಘಟಕದ ಟ್ರಸ್ಟಿಗಳು ಸದಾ ಪ್ರಭಾಕರನಿಗೆ ಸಹಕಾರವನ್ನು ನೀಡುತ್ತಾ ಬಂದವರು. ಅವರನ್ನು ಈ ವೇಳೆಯಲ್ಲಿ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಇವರಿಗೂ ಮನೆಯವರ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬೆಳ್ತಂಗಡಿ ಘಟಕದ ಕಾರ್ಯದರ್ಶಿಗಳಾದ ಶಿತಿಕಂಠ ಭಟ್ರು ಡಾಕ್ಟರ್ ಇವರನ್ನು ಮನೆಯವರ ವತಿಯಿಂದ ಇವರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮನೆಯವರ ವತಿಯಿಂದ ಕಿರು ಗೌರವವನ್ನು ಕೊಡಬೇಕು ಅಂತ ಅವರು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ನೀವು ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಸತೀಶಣ್ಣನ ಆಶಯ ಉಂಟು. ಯಾಕೆ ಅವರು ತನಗೆ ಸಿಕ್ಕಿದ ಗೌರವವನ್ನು ಅವನಿಗೆ ಕೊಟ್ಟು ಅಂತ ಕೇಳಿದ್ರೆ, ಮುಂದೆ ಅವಲ್ಲದಿದ್ರೆ ಅವನ ಮನೆಯವರು ಆ ಎತ್ತರಕ್ಕೆ ಬೆಳೆದು ಸಮಾಜಕ್ಕಾಗಲಿ ಮಾತ್ರವಲ್ಲ ತಮ್ಮ ಫ್ಯಾಮಿಲಿಗಾಗಲಿ ಉನ್ನತವಾದಂತಹ ಸಹಕಾರ ನೀಡುವ ಮಟ್ಟಕ್ಕೆ ಬೆಳಗಲಿ ಎನ್ನುವುದೇ ಅವರ ಆಶಯ. ಅದನ್ನು ಭಗವಂತ ಕೈಗೂಡಿಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಕ್ತಾಯದ ಹಂತ ಮಾತಾ ಪ್ರಭಾಕರನ